ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ಏನು ಗೊತ್ತಾ, ಪತ್ರೊಡೆ ರೆಸಿಪಿ ತಗೊಂಬಂದಿದ್ದೀನಿ. ಆ್ಯಕ್ಚುಲಿ ಆಷಾಢ ಅಥವಾ ಆಟಿ ಅಂತ ಕರ್ನಾಟಕದಲ್ಲಿ ರವಿ ಸಂಚರಿಸ್ತಾ ಇರಬೇಕಿದ್ರೆ ಮಾಡಬೇಕಂತ ಒಂದು ನಿಯಮ. ದೇವರಿಗೆ ನಾನು ಇಡ್ಲಿಕ್ಕೆ ಮಾಡಿದೆ. ಆ್ಯಕ್ಚುಲಿ ನಾನು ಮೊನ್ನೆ ಏಕಾದಶಿಗಿಂತ ಮುಂಚೆ ಮಾಡಿದ ವಿಡಿಯೋ ಇದು. ಅಮ್ಮ ಬಂದಿದ್ದರು, ಆವತ್ತು ಈ ವಿಡಿಯೋ ಮಾಡಿದ್ದೆ. ಅದನ್ನು ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ. ಆ ಪತ್ರೊಡೆ ಎಲೆ ಅಥವಾ ಕೆಸುವಿನ ಎಲೆ ಸ್ವಲ್ಪ ದಪ್ಪ ದಪ್ಪ ದಿಂಡಿದ್ದನ್ನು ಸ್ವಲ್ಪ ಚಾಕುನಲ್ಲಿ ಕೆತ್ತಿ ತೆಗೀರಿ. ನೋಡಿ, ಈ ಥರ ತೆಗೆದು ಆನಂತರ ಅದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ನಾನು ತೋರಿಸ್ತಾ ಹೋಗ್ತೇನೆ, ನೀಟಾಗಿ ಮಾಡ್ಕೊಳ್ಳಿ. ನಾನು ಮಾಡಿಟ್ಟಿದ್ದೆ, ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ತೆಗೆದು ತೋರಿಸ್ದೆ ಅಷ್ಟೇ. ನೋಡಿ, ಆನಂತರ ಅಕ್ಕಿ ನೆನೆಸಿಟ್ಕೋಬೇಕು. ಒಂದು ವಾಟಿ, ನಾನು 2 ವಾಟಿ ಅಂದರೆ ಕಪ್ಪಷ್ಟು ಅಕ್ಕಿನ 2 ಚಮಚ ಮೆಂತ್ಯ ಜೊತೆ ನೆನೆಸಿಟ್ಟಿದ್ದೀನಿ. ಪತ್ರೊಡೆ ಸ್ವಲ್ಪ ಜನರಿಗೆ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಮೆಂತ್ಯ ಹಾಕಿದರೆ ಬೆಟರು. ನೋಡಿ, ಆನಂತರ ಅದಕ್ಕೊಂದು ಮಸಾಲೆ ಹುರಿಯೋಣ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು 3 ಚಮಚೆ ಕೊತ್ತಂಬರಿ ಬೀಜ, ಆನಂತರ 2 ಚಮಚೆ ಉದ್ದಿನಬೇಳೆ, 1/4 ಚಮಚೆಯಷ್ಟು ಮೆಂತೆ. ನಾನು ಜೀರಿಗೆ ಹಾಕ್ಕೊಂಡಿರಲಿಲ್ಲ, ಮರ್ತು ಬಿಟ್ಟಿದೆ. ಬೇಕಂದರೆ ಒಂದು 1/4 ಚಮಚ ಅಥವಾ ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕ್ಕೊಳ್ಬೋದು. ಬಟ್ ಜೀರಿಗೆಗಿಂತಲೂ ಜಾಸ್ತಿ ಮೆಂತೆ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಕಿದ್ರು ಏನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ನೋಡಿ, ಅಮ್ಮ ಮಾತಾಡ್ತಾಯಿದ್ರೆ ಪಕ್ಕದಲ್ಲೇ ನೋಡಿ ಡಬ್ಬ ಇದೆ, ಹಾಕಲಿಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ಟೇಸ್ಟಿಗೆ ಏನಷ್ಟು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ನಿಮಗೆ. ಇದು ಹುರಿದ ನಂತರ ಒಂದು 20 ಕೆಂಪು ಮೆಣಸು ಹಾಕ್ಕೊಳ್ಬೇಕು. ನಾವು ಯಾವತ್ತು ಗುಂಟೂರು ಮೆಣಸನ್ನೇ ಬಳಸೋ ಕಾರಣ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಖಾರ ನೋಡಿಕೊಂಡು ಹಾಕಿ ನೀವು. ಅದು ಸ್ವಲ್ಪ ಫ್ರೈ ಆಯಿತು ಅಂದಾಗ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಅದನ್ನೆಲ್ಲ ಹಾಕಿ ಸ್ವಲ್ಪ ಚಾಕು ಹಿಡ್ಕೊಂಡು ನಾವು ಆ ಕೆಂಪು ಮೆಣಸನ್ನು ಹುರಿದ್ರೆ ಕರೆಕ್ಟಾಗಿ ಕವರ್ ಆಗುತ್ತೆ. ನೋಡ್ಬೋದು ನೀವಿಲ್ಲಿ. ಪತ್ರೊಡೆ ಅಂತಂದರೆ 10 ದಿವಸದ ಸಾಮಾನು. ಪತ್ರೊಡೆ ಪಂಡ 10 ದಿನದ ಸಾಮಾನು ಅಂತ ತುಳುವಲ್ಲಿ ಹೇಳ್ತಾರೆ. ಕೊನೆಗೆ ಸ್ಟವ್ ಆಫ್ ಮಾಡಿ ಇಂಗು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮಗಚಿಡಿ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು ನಾವು. ಇದಕ್ಕೆ ಇಂಗು ತುಂಬ ಇಂಪಾರ್ಟೆಂಟು. ಇದು ಹುರಿದ ಮಸಾಲೆ. ನಾನೇನು ಗೊತ್ತಾ, ಈ ಸಲ ಮಾಡಬೇಕಿದ್ರೆ ತುಂಬ ಅರ್ಜೆಂಟಲ್ಲಿ ಝಟ್ಪಟ್ ಅಂತ ಹೇಗೆ ಮಾಡೋದು ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಂದು ಕಳೆದ ವರ್ಷ 2-3 ವರ್ಷದ ಹಿಂದಿನ ವೀಡಿಯೋಗಳಲ್ಲೂ ಇದೆ ಇದು. ಎಂಥದ್ದು ಪತ್ರೊಡೆ ರೆಸಿಪೀಸು ತುಂಬಾ ಇದೆ, ನೀವು ಬೇಕಾದ್ರೂ ನೋಡ್ಬೋದು. ತಿರಿ ಮಾಡೋದು ಅಂದರೆ ನಾವು ಚಾಪೆ ಮರ್ಚಿತೀವಲ್ಲ ಆ ಥರ ಹಸಿ ಬಂಧನ ಅಂತಂದರೆ ನಾವು ಹಿಟ್ಟನ್ನು ನಾವು ತಿಕ್ಕಿ ಮಾಡುವಂಥದ್ದು ಒಂದು ಕ್ರಮ ಇದೆ. ಅದು ನಾನು ಬೇಕಾದ್ರೆ ಇನ್ನೊಂದು ಸಲ ತೋರಿಸ್ತೀನಿ. ಈಗ ವ್ರತ ಆದ ಕಾರಣ ಇನ್ನೂ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ವ್ರತ ಮುಗ್ದ ನಂತರ ಆಯಿತು. ದಟ್ ಮೀನ್ಸ್ ಸೆಕೆಂಡ್ ನಾವು ದದಿ ವ್ರತ ಸ್ಟಾರ್ಟ್ ಮಾಡಿದಾಗ ಮಾಡ್ಬೋದು. ನೋಡಿ, ತೆಂಗಿನಕಾಯಿ ಹೆರ್ದು ಹಾಕ್ಕೊಳ್ಳಿ. ಅದಕ್ಕೆ ಈ ಮಸಾಲೆ ಎಲ್ಲ ಹಾಕಿ ಒಂದು ರೌಂಡ್ ಪುಡಿ ಮಾಡಿಕೊಂಡು ಆನಂತರ ಅದು ಅಕ್ಕಿ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ಚೆಂದ ರುಬ್ಬಿದಂಗೆ ಆಗುತ್ತೆ ಅದು. ನೋಡಿ, ಹುಣಸೆ ಹಣ್ಣು, ಬೆಲ್ಲ ಮತ್ತು ಅರಶಿನ ಆನಂತರ ಹಾಕ್ಕೋಬೋದು. ಹುಣಸೆ ಹಣ್ಣು ಮಾತ್ರ ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದಲ್ಲಿ. ಅದು ಒಂದು ಪುಡಿ ಆದ ನಂತರ ಅದಕ್ಕೆ ನಾನು ನೆನೆಸಿಟ್ಟಂತಹ ಅಕ್ಕಿ ಇದೆಯಲ್ಲ ಅದನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ಒಂದೇ ಸಲಕ್ಕೆ ಆಗದಿದ್ರೆ 2 ಸಲ ಮಾಡಿಕೊಳ್ಳಿ. ನಾನು ಮನೆಯಲ್ಲಿ ಜನ ಇದ್ದ ಕಾರಣ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಇದು ಪತ್ರೊಡೆ ಅಂದರೆ. ಹೊಟ್ಟೆಯಲ್ಲಿರುವ ಕೂದಲು ಕಲ್ಮಶಗಳೆಲ್ಲ ಸೇರಿರ್ತಾವಲ್ಲ, ಅದು ಹೋಗುತ್ತೆ ಅಂತ ಹೇಳ್ತಾರೆ. ಈ ಮಳೆಗಾಲ ಆಷಾಢ ಮಾಸದಲ್ಲಿ ಜೋರು ಮಳೆ ಬರ್ತಾ ಇರಬೇಕಿದ್ರೆ ಮೀ ಸ್ವಲ್ಪ ಬೆಚ್ಚಗೂ ಆಗುತ್ತೆ ಅಂತ ಇದನ್ನ ತಿಂತಾರೆ. ಆ್ಯಕ್ಚುಲಿ ವರ್ಷಕ್ಕೆ ಒಂದ್ಸಲ ಇದನ್ನು ಮಾಡಿ ತಿಂದೇ ತಿಂತಾರೆ. ಎಣ್ಣೆ ಹಚ್ಚಿ ಸ್ನಾನ ಮಾಡೋದು ಹೇಗೋ ಇದು ಕೂಡ ಕಂಪಲ್ಸರಿ. ನೋಡಿ, 2ನೇ ಸಲ ಕೂಡ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಕಾಣ್ಬೋದು. ಆನಂತರ ಈ ಕೆಸುವಿನ ಎಲೆ ಇದೆಯಲ್ಲ ಅದನ್ನು ನೀಟಾಗಿ ಚಿಕ್ಕದಾಗಿ ಹಚ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿದರೆ ಒಂದು ಸ್ವಲ್ಪ ನಿಮಗೆ ಉಂಡೆ ಕಟ್ಟಲಿಕ್ಕೆ ಹದಕ್ಕೆ ಬರುತ್ತೆ. ಅಷ್ಟು ಮಾಡಿದರೆ ಸಾಕಾಗುತ್ತೆ. ಸ್ವಲ್ಪ ನೀರಾಗಿದ್ದರೆ ಏನೂ ತೊಂದರೆ ಇಲ್ಲ. ನಿಮಗೆ ತೀರಾ ಇದು ಬೇಕು ಅಂತ ಅನ್ನೋರು ಉದುರು ಬೇಕಾದ್ರೂ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಜಾಸ್ತಿ ಬೇಯೋದು ಇಷ್ಟಪಡ್ತಾರೆ, ಹೊಟ್ಟೆಗೆ ಆಗಿ ಬರಲ್ಲ ಅಂತ ಭಯನೂ ಆಗುತ್ತೆ. ಎಲ್ಲನೂ ಹಸಿ ಮಸಾಲೆ ಆದ ಕಾರಣ. ಅಷ್ಟೊತ್ತಿಗೆ ನೋಡಿ, ನಮ್ಮ ಕರೆಂಟು ಹೋಯಿತು. ಪುಣ್ಯಕ್ಕೆ ನಾನು ಮಿಕ್ಸಿಗೆ ಒಂದು ಹಾಕಿ ಆಗಿತ್ತು. ನಾನು ಎಮರ್ಜೆನ್ಸಿ ಲ್ಯಾಂಪ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ 90% ಕೆಲಸ ಆಗಿತ್ತಲ್ಲ ಅಂತ ನನ್ನ ತಲೆಯಲ್ಲಿ. ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ ಎದುರು ನೀರು ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆಯೇ ಬಿಟ್ಬಿಡಿ. ನಿಮ್ಮ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ದೋಸೆ ಅಕ್ಕಿ ಆದರೆ ಇಷ್ಟು ಗಟ್ಟಿ ಇರಬೇಕಾಗುತ್ತೆ. ಊಟದ ಅಕ್ಕಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆನಂತರ ಸ್ಟೀಮರಿಗೆ
ಸ್ಟೀಮರ್ನ ಒಲೆಯಲ್ಲಿ ಇಟ್ಟಿದ್ದು ಕಾಣ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಅದರಲ್ಲಿ 2 ಪಾಲು ಮಾಡಿ ಬೇಯಕ್ಕಿಟ್ಟಿದ್ದೀನಿ. ಮತ್ತೆ ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ನೀರು ಸ್ಪ್ರಿಂಕ್ಲ್ ಮಾಡಬೇಕು, 2-3 ಚಮಚೆಯಷ್ಟು. ನೀಟಾಗಿ ಬೆಂದುಬಿಡುತ್ತೆ. ನಿಮಗೆ ಡೌಟ್ ಇದ್ದರೆ ಅಂತ ಹೇಳಿದ್ದು, ಬೇಯದೇ ಇರೋದಿಲ್ಲ. ಈ ಥರ ಮಾಡಿದರೆ 1/4 ಗಂಟೆ ನಾವು ಬೇಯಿಸಬೇಕಾಗುತ್ತೆ. ಮತ್ತೆ ಅದೇ ಒಂದು ಸಲ ಕೈ ಹಾಕಿ ನೀರು ಹಾಕಿ ಮಗಚಬೇಕು. ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಈ ಥರ ಸ್ಟೀಮಲ್ಲಿ ಇಡಬೇಕಾದ್ರೆ ಇಡ್ಲಿ ಆಗಲಿ ಅಥವಾ ಪುಂಡಿ ಮಾಡ್ತೀವಿ ಯಾವುದೇ ಆಗಲಿ ನೀರು ಕುದಿಯದೆ ನಾವು ಇಡಬಾರ್ದು. ಇದೆಲ್ಲ ನೋಡಿ ವ್ರತದ ಅಡಿಗೆ ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಇನ್ನು ಇದು ವ್ರತ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದಶಮಿ ಯಾವತ್ತು ದೇವರಿಗೆ ನೈವೇದ್ಯಕ್ಕೆ ಮಾಡಿರುವಂಥದ್ದು. ನೋಡಿ, ನೀರು ಕುದಿತಾ ಇರಬೇಕಿದ್ರೆ ಅದನ್ನ ಇಡಬೇಕು. ಆವಾಗ ಟಿ ವಿನಲ್ಲಿ ಹೋಮ್ ಶಾಪ್ 18 ಅಂತ ಬರ್ತಾಯಿತ್ತು, ಅದರಲ್ಲಿ ನಾನು ತರಿಸಿದ್ದು ಈ ಸ್ಟೀಮರನ್ನು. ತುಂಬ ಯೂಸಿಗೆ ಬರ್ತಾ ಇದೆ ನನಗೆ. ಇದರಲ್ಲಿ 5 ಪ್ಲೇಟ್ ಇದೆ, 2 ಇಡ್ಲಿ ಪ್ಲೇಟು, 2 ಡೋಕ್ಲಾ ಪ್ಲೇಟು, ಆನಂತರ 1 ಸ್ಟೀಮರ್ ತೂತ ಇರುತ್ತಲ್ಲ ಅದು. ನೋಡಿ ಮಧ್ಯೆ ನೋಡಿ ಒಂದು ಸ್ವಲ್ಪ ಕೈ ಹಾಕಿ ಅದನ್ನ ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂತ ಅನಿಸಿದರೆ ನಿಮಗೆ ನೋಡಿಕೊಂಡು ಬೇಯಬೇಕು ಅಷ್ಟೇ, ಕೈಗೆ ಅಂಟ್ಕೋಬಾರ್ದು. ನಾನು ಸ್ವಲ್ಪ ಹಾಕ್ಕೊಂಡೆ, ಅಮ್ಮ ಕೂಡ ಇದ್ರಲ್ಲ, ಇನ್ನು ಹೊಟ್ಟೆಗೆ ಆಗಿ ಬರಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಆಗಿದೆ. ಆನಂತರ ತೆಗೆದು ತಣ್ಣಗಾಗಲಿಕ್ಕೆ ಇಟ್ಟುಬಿಡಿ. ಎಲ್ಲ ಹಸಿ ಮಸಾಲೆ ಆದ ಕಾರಣ ಸ್ವಲ್ಪ ಜಾಗ್ರತೆಯಲ್ಲಿ ಬೇಯಿಸ್ಕೊಂಡ್ರೆ ಸರಿ. ಆನಂತರ ಬಾಣಲಿಗೆ ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳಿ, 4-5 ಸ್ಪೂನ್ ಬೇಕಾಗುತ್ತೆ. ಯಾಕಂದರೆ ತುರಿಸುತ್ತೆ, ಇಲ್ಲಾಂದರೆ ಕೆಲವರಿಗೆ. ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಂಡು ಕೆಂಪು ಮೆಣಸು ಹಾಕಿ, ಇಂಗು, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿ, ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಿ 1-2 ನಿಮಿಷ ಅದನ್ನ ಹುರಿಯಿರಿ. ಸಂಜೆ ತನಕ ಇಟ್ಟರು ಆವಾಗ ನಿಮಗೆ ಹಾಳಾಗೋದಿಲ್ಲ, ಅಡ್ಡವಾಸನೆ ಬರೋದಿಲ್ಲ ತೆಂಗಿನಕಾಯಿದ್ದು. ನಿಮಗೆ ತೆಂಗಿನಕಾಯಿ ಇಲ್ಲಿ ಎಷ್ಟು ಉಂಟೋ ಅಷ್ಟು ಹಾಕೋಬೋದು. ತೆಂಗಿನಕಾಯಿ ಪತ್ರೊಡೆಗೆ ಭಾರಿ ಒಳ್ಳೆ ಕಾಂಬಿನೇಷನ್ನು. ಸ್ವಲ್ಪ ಫ್ರೈ ಮಾಡಿದ ನಂತರ ಅದಕ್ಕೆ ಬೆಲ್ಲ ಹಾಕಿ ಆ ಬೆಂದ ಪತ್ರೊಡೆಯನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು, ನೋಡಿ ತಣ್ಣಗೆ ಮಾಡಲಿಕ್ಕೆ ಇಡ್ತಾಯಿದ್ದೀನಿ, ಕಾಣ್ಬೋದು ಇಲ್ಲಿ. ಆನಂತರ ಬೆಲ್ಲ ಹಾಕಿ, ನೀವು ಬೆಲ್ಲ ನೋಡ್ಕೊಂಡು ಹಾಕಿ. ಸಿಹಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ನಮಗೆಲ್ಲ ಸ್ವಲ್ಪ ಸಿಹಿ ಅಂದರೆ ಇಷ್ಟ, ನಾವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ತೀವಿ. ಬೆಲ್ಲ ಹಾಕದೇ ಇದ್ದರೂ ನಡೆಯುತ್ತೆ. ಇದು ಫುಲ್ಲು ಮಿಕ್ಸ್ ಮಾಡಿ ಪತ್ರೊಡೆ ರೆಡಿ ಆಗುತ್ತೆ. ಯಾರೆಲ್ಲ ಈ ಆಷಾಢ ಅಥವಾ ಆಟಿಯರೆ ಪತ್ರೊಡೆ ತಿಂದಾಗಿದೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ಅಥವಾ ನೀವು ಕೆಲವರು ಹೆಸರು ಕಾಳು ಹಾಕಿ ಮಾಡ್ತಾರೆ, ಅದನ್ನು ಬೇಕಾದ್ರೆ ಇನ್ನೊಂದ್ಸಲ ನಾನು ತೋರಿಸ್ತೇನೆ. ವ್ರತ ಒಂದು ಮುಗಿಲಿ ಅಷ್ಟೇ. ವ್ರತದ ಅಡುಗೆನೂ ನಾಳೆಯಿಂದ ಹಾಕ್ತೀನಿ ನಾನು. ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ನಿಮಗೆ ಯಾವ ಥರ ಅಡುಗೆ ಬೇಕು ಅಂತ ಕಮೆಂಟ್ಸಲ್ಲಿ ಹೇಳಿ. ಆನಂತರ ಬೀಟ್ರೂಟ್ ಒಂದು ಮುದ್ದೆ ಹುಳಿ ಮಾಡೋಣ. ನಮ್ಮ ಅತ್ತೆದು ರೆಸಿಪಿ ಇದು, ನನಗಂತೂ ಭಾಳ ಇಷ್ಟ. ನಾನು ತುಂಬ ಸಲ ಇದನ್ನ ಮಾಡ್ತೀನಿ ಮನೆಯಲ್ಲಿ. ನಿಮಗೆ ಇರಲಿ, ಹೊಸ ಸಬ್ಸ್ಕ್ರೈಬರ್ ತುಂಬ ಜನ ಆಗಿದ್ದೀರಾ ಅಂತ ಈ ರೆಸಿಪಿನ ಇನ್ನೊಂದು ಸಲ ಶೇರ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಕೆಂಪು ಹರಿವೆದು ನಾವು ಮಾಡ್ಬೋದು, ಭಾಳ ಚೆನ್ನಾಗಿ ಬರುತ್ತೆ. ಬೀಟ್ರೂಟ್ ಮತ್ತು ಕೆಂಪು ಹರಿವೆ ಇದು ಎರಡರದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ನೋಡಿ, ಪಾತ್ರೆಗೆ 1-2 ಚಮಚೆಯಷ್ಟು ಮೆಂತೆ, ಹಸಿ ಮೆಂತೆನ ಹಾಕಿ ಬೇಯಕ್ಕಿಡಬೇಕು. ನೋಡಿ, ಆನಂತರ ಬೀಟ್ರೂಟ್ ತುರಿದಿಟ್ಕೊಂಡೆ ನಾನು ಈ ಕಡೆಯಿಂದ ಕಂಪ್ಲೀಟಾಗಿ. ಇದು ಏನು ಗೊತ್ತಾ, ಎಷ್ಟಿದ್ರೂ ನಾವು ತಿನ್ನಲಿಕ್ಕಾಗುತ್ತೆ. ನಾವು ತರಕಾರಿ ಜಾಸ್ತಿ ತಿನ್ನಲ್ಲ ಅಂತಂದವ್ರಿಗೆ ನೋಡಿ ಈ ಥರ ಮಾಡ್ಬೋದು. ನೀವು ತಿನ್ನೋರಾದರೆ ಕೊನೆಗೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಕೊಡ್ಬೋದು. ಇದಕ್ಕೊಂದು 2-3 ಕಾಯಿ ಮೆಣಸು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಆಮೇಲೆ ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ಹಾಕಲಿಕ್ಕೂ ಇದೆ, ಅದನ್ನು ನೋಡಿಕೊಂಡು ಹಾಕಿ. ನೋಡಿ, ಕಾಯಿ ಮೆಣಸು ಹಾಕ್ತಾ ಇದ್ದೀನಿ. ಆನಂತರ ಇದನ್ನ ಬೇಯಕ್ಕೆ ಇಡಬೇಕು. ಇದಕ್ಕೇನು ಉಪ್ಪು, ಹುಳಿ, ಬೆಲ್ಲ, ಇಂಗು, ಸಾರಿನ ಪುಡಿ ಇಷ್ಟು ಹಾಕಬೇಕು. ಹುಣಸೆ ಹಣ್ಣು ಖಾಲಿಯಾಗಿತ್ತು ಮನೇಲಿ, ಅದಕ್ಕೆ ನಾನು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಕೆತ್ತೆ ಹುಳಿ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡೆ, ನಿಮಗೆ ತೋರಿಸ್ತೀನಿ ತಾಳಿ. ಕೆತ್ತೆ ಹುಳಿ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲ, ಇಂಗು. ಸ್ವಲ್ಪ ಬೆಲ್ಲ ಜಾಸ್ತಿ ಬೇಡ ಇದಕ್ಕೆ, ಬೀಟ್ರೂಟ್ ಸ್ವಲ್ಪ ಸಿಹಿ ಇರೋ ಕಾರಣ. ಆನಂತರ ಸ್ವಲ್ಪ ಸಾಂಬಾರು ಪುಡಿನೂ ಇದಕ್ಕೆ ಜಾಸ್ತಿ ಬೇಡ. ತೆಂಗಿನಕಾಯಿ ಹಾಕದೆ ಬೇಗ ಬೇಯಬೇಕು ಬೀಟ್ರೂಟ್ ಅಂದರೆ ಈ ಥರ ಒಂದು ಸಲ ಮಾಡಿ ನೋಡಿ. ಆನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಸರಿ. ನಂತರ ಕಾಡು ಕೊತ್ತಂಬರಿ ಸೊಪ್ಪಿತ್ತು, ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಾದಷ್ಟು ಹಾಕ್ಕೊಳ್ಬೋದು.
ಕಾಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದಕ್ಕೆ ಅಮ್ಮನ ಮನೆಯಿಂದ ಬಂದಿದ್ದಷ್ಟೇ ತರಕಾರಿ ಎಲ್ಲ ಕೆಲವು ತಂದಿಟ್ಟಿದ್ದಿತ್ತು, ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ಈ ಮಧ್ಯೆ ಒಂದು ನೆಲ್ಲಿಕಾಯಿ ಸಾರು ಮಾಡೋ ನೆಲ್ಲಿಕಾಯಿ, ಕಾಯಿ ಮೆಣಸು, ಇಂಗು, ಉಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ನಾವು ರುಬ್ಕೊಳ್ಬೇಕು. ಇದಕ್ಕೆ ತೆಂಗಿನಕಾಯಿ ಬೇಡ. ನೋಡಿ, ಈ ಥರ ರುಬ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಈ ಮಳೆಗಾಲಕ್ಕೆ. ಶೀತ ಅಕ್ಷಿ ಅಂತ ಇರ್ತಾರೆ ನೋಡಿ ಮಕ್ಕಳೆಲ್ಲ. ಈ ಸಾರನ್ನು ಏನು ಗೊತ್ತಾ, ಕುಡಿಯೋಕ್ಕೂ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದರೆ ಕುಡಿಲಿಕ್ಕೂ ಆಗುತ್ತೆ. ನೋಡಿ, ಅರಿಶಿನ ಮತ್ತು ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ. ಇದಕ್ಕೆ ಭಾಳ ಒಳ್ಳೆ ಕಾಂಬಿನೇಷನ್ ಇದು, ಭಾಳ ಅದ್ಭುತವಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆನಂತರ ನೋಡಿ, ಅದಕ್ಕೆ ಇನ್ನು ಉಪ್ಪು, ಸ್ವಲ್ಪ ಬೆಲ್ಲ. ಉಪ್ಪು ನಾನು ಆವಾಗಲೇ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಒಂದೆಷ್ಟು ಗೊತ್ತಾ, ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಬೇಕಾದಷ್ಟು ಆಯಿತು. ಇದಕ್ಕೆ ಸ್ಕಿಪ್ ಮಾಡ್ತಾದರೂ ಮಾಡ್ಬೋದು. ಒಂದು ಕುದಿ ಬಂದ ನಂತರ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗಿಬಿಡುತ್ತೆ. ಅಮ್ಮನ ಹತ್ರ ಮಾತಾಡ್ತಾ ನನ್ನ ಕೆಲಸ ಆಗ್ತಾಯಿತ್ತು. ನೋಡಿ, ಸಾಸಿವೆ, ಇಂಗು, ಆನಂತರ ಕರಿಬೇವಿನ ಸೊಪ್ಪಿಂದ ಒಗ್ಗರಣೆ ಹಾಕಿದ್ದೀನಿ. ಯಾವುದಕ್ಕೆ? ಆ ಬೀಟ್ರೂಟ್ ಮುದ್ದೆ ಹುಳಿಗೆ. ಆನಂತರ ತುಪ್ಪದಲ್ಲಿ ಜೀರಿಗೆ, ಇಂಗು ಒಗ್ಗರಣೆ ಹಾಕಿದ್ದೀನಿ. ಇದು ವ್ರತದ ಅಡುಗೆ ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇನ್ನು ಯಾರು ವ್ರತ ಮಾಡಲ್ಲ ಅವ್ರು ಈ ಥರ ಮಾಡಿಕೊಂಡು ತಿನ್ಬೋದು. ನಾನು ಮಾಡುವಂಥದ್ದು ಉಡುಪಿಯ ವ್ರತದ ಅಡುಗೆ. ನೋಡಿ, ಇದು ಆಗಿಬಿಡ್ತು. ಒಗ್ಗರಣೆ ಹಾಕಿ ಸಾರಿಗೆ ಹಾಕಿದರೆ ಆಗೇ ಬಿಡ್ತು. ಹುಳಿ, ಸಿಹಿ, ಒಗರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೋದೆ ಸ್ವಾಮಿಗಳವರ ಅಮ್ಮನಿಗೆ ನಮಸ್ಕಾರ ಮಾಡೋದನ್ನು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.